ಸಿಂಡಿಕೇಟ್ ಬ್ಯಾಂಕಿನ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ಟಿಎಪೈ ಮಾಡರ್ನ್ ಪ್ರಾಥಮಿಕ ಶಾಲೆಗೆ ಸುಮಾರು 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲೆಗೆ ಇಂಟರ್ಲಾಕ್ ಅನ್ನು ಅಳವಡಿಸಲಾಗಿತ್ತು. ಇಂದು ನಡೆದ ಸಮಾರಂಭದಲ್ಲಿ ಸಿಂಡಿಕೇಟ್ ಬ್ಯಾಂಕಿನ ವಲಯ ಮಹಾಪ್ರಬಂಧಕ ಭಾಸ್ಕರ ಅಂದೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಭಾಸ್ಕರ ಅಂದೆ ಅವರು 90% ಕನ್ನಡ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಜೀವನದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುವ ಪರಿಸರ ಉತ್ತಮವಾಗಿರಬೇಕು. ಆದ್ದರಿಂದ ಈ ಶಾಲೆಯ ಅಂಗಳಕ್ಕೆ ಇಂಟರ್ಲಾಕ್ ಅನ್ನು ಬ್ಯಾಂಕಿನ ಸಹಯೋಗದೊಂದಿಗೆ ಅಳವಡಿಸಲಾಗಿದೆ. ಕನ್ನಡ ಶಾಲೆಯನ್ನು ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ ಎಂದರು. ಕನ್ನಡ ಮಾಧ್ಯಮದಲ್ಲಿ ಓದಿದವರು ಹೆಚ್ಚು ಕಡಿಮೆ 90% 90% ಎಲ್ಲರೂ ಅತ್ಯುತ್ತಮವಾದ ನೌಕರಿಯನ್ನಾಗಿ ಅಥವಾ ಅವರ ಬದುಕಿನಲ್ಲಿ ಒಂದು ಉಚ್ಛ್ರಾಯವಾದ ಒಂದು ಪೊಸಿಷನ್ ಅನ್ನ ಅಥವಾ ಒಂದು ಸ್ಥಾನವನ್ನು ಅವರು ಹೊಂದಿದ್ದಾರೆ. ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದವರಿಗಿಂತ ಜಾಸ್ತಿ ಆಗಿದೆ ಕನ್ನಡ ಮೀಡಿಯಂನಲ್ಲಿ ಓದಿದವರು. ಈಗಾಗಲೇ ಭಟ್ರು ಹೇಳಿದಾಗೆ PFI ಅವರಾಗಲಿ ಅಥವಾ HDS ಅವರಾಗಲಿ ಅಥವಾ ಡಾಕ್ಟರ್ ಮೋಹನ್ದಾಸ್ ಪೈ ಆಗಲಿ ಗಣ್ಯಾತಿ ಗಣ್ಯರೆಲ್ಲ ಈ ಒಂದು ಕನ್ನಡ ಶಾಲೆಯಲ್ಲಿ ಓದಿ ಇವತ್ತು ಜಗದ್ವಿಖ್ಯಾತರಾಗಿದೆ. ಆದ್ರಿಂದ ಯಾವುದೇ ಒಂದು ಕೀಳರಿಮೆ ಇಲ್ಲದೆ ಕನ್ನಡ ಮಾಧ್ಯಮ ಶಾಲೆ ಪ್ರಗತಿ ಆಗಬೇಕು. ನಮ್ಮ ರಾಜ್ಯದಲ್ಲಿ ಕನ್ನಡಕ್ಕೆ ಅತ್ಯುತ್ತಮವಾದ ಸ್ಥಾನ ಸಿಗಬೇಕು. ಕನ್ನಡ ಮಾತಾಡುವವರೇ ಕಡಿಮೆ ಹೋಗಿದ್ದಾರೆ. ಯಾಕಂದ್ರೆ ನಾನು 16 ಊರು ತಿರುಗಿದ್ದೀನಿ. ಬೇರೆ ಎಲ್ಲ ಭಾಷೆಗಳನ್ನು ಜನ